ತಾನು ಪ್ರೀತಿಸ್ತಾ ಇದ್ದ ಯುವತಿಯ ಮದುವೆಗೆ ಆಕೆ ಮನೆ ಮಂದಿ ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಪ್ರೇಮಿಯೊಬ್ಬ ಆಕೆಯ ಹುಟ್ಟಿದ ದಿನದಂದೇ ಚೂರಿ ಇರಿದು ಕೊಲೆಗೆ ಯತ್ನಿಸಿದ ಘಟನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೊಕ್ಕೋಡೆಯಲ್ಲಿ ನಡೆದಿದೆ. ಇದೀಗ ಗಂಭೀರ ಗಾಯಗೊಂಡ ಯುವತಿ ರಕ್ಷಿತಾ ಪೂಜಾರಿಯನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 24 ವರ್ಷದ ರಕ್ಷಿತಾ ಪೂಜಾರಿಯನ್ನ ಕಾರ್ತಿಕ್ ಎಂಬಾತ ಪ್ರೀತಿಸ್ತಾ ಇದ್ದ. ಈ ನಡುವೆ ಯುವತಿಯ ಮನೆಯವರಿಗೆ ಈ ವಿಚಾರ ಗೊತ್ತಾಗಿದ್ದು ಇವರ ಮದುವೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ರಕ್ಷಿತಾಳ ಹುಟ್ಟುಹಬ್ಬದ ದಿನವಾಗಿದ್ದು ಮದುವೆ ಅಡ್ಡಿ ವಿಚಾರದಿಂದ ಆಕ್ರೋಶಗೊಂಡಿದ್ದಂತಹ ಪಾಗಲ್ ಪ್ರೇಮಿ ಕಾರ್ತಿಕ್ ಚೂರಿ ಹಿಡಿದುಕೊಂಡು ಬಂದು ರಕ್ಷಿತಾ ಮನೆಯಿಂದ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾಗ ಆಕೆಯ ಕತ್ತಿಗೆ ಇರಿದಿದ್ದಾನೆ ಎನ್ನಲಾಗಿದೆ. ಇದನ್ನು ಕಂಡ ಸ್ಥಳೀಯರು ರಕ್ಷಿತಾಳನ್ನು ರಕ್ಷಿಸಿ ಕೂಡಲೇ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಕೆ ಎದೆ ಹಾಗೂ ಕತ್ತಿಗೆ ಗಂಭೀರ ಗಾಯವಾಗಿದೆ. ಮನೆಯಲ್ಲಿ ಮದುವೆಗೆ ಆಕ್ಷೇಪ ಬಂದ ಕಾರಣ ರಕ್ಷಿತಾ ಆತನ ನಂಬರನ್ನ ಬ್ಲಾಕ್ ಮಾಡಿಟ್ಟಿದ್ದಳು ಎನ್ನಲಾಗಿದೆ. ರಕ್ಷಿತಾ ನೆರೆಹೊರೆಯ ನಿವಾಸಿ ಆರೋಪಿ ಕಾರ್ತಿಕ್ ಇದೀಗ ಪರಾರಿಯಾಗಿದ್ದಾನೆ. ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣ ದಾಖಲಿಸಿರುವ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬರ್ಬೇಕು